ಕಳೆದ 7 ತಿಂಗಳಿಂದ ಸಂಪೂರ್ಣವಾಗಿ ಬಂದ್ ಆಗಿದ್ದ ಚಿತ್ರಮಂದಿರಗಳು ಇದೀಗ ರೀಓಪನ್ ಆಗಿದ್ದು ಚಿತ್ರರಸಿಕರಿಗೆ ರಸದೌತಣ ನೀಡಲು ಸಜ್ಜಾಗಿದೆ. ಕೇಂದ್ರ ಸರ್ಕಾರ ನೀಡಿದ ಮಾರ್ಗಸೂಚಿಯಂತೆ ಹುಬ್ಬಳ್ಳಿಯಲ್ಲಿ ಕೂಡ ಥಿಯೇಟರ್ಗಳು ರೀಓಪನ್ ಆಗಿದೆ. ಆದರೆ ಹುಬ್ಬಳ್ಳಿಯ ಚಿತ್ರಮಂದಿರಗಳು ಯಾವ ರೀತಿಯಾಗಿ ಸಿದ್ಧತೆ ಮಾಡಿಕೊಂಡಿದೆ ಅನ್ನೋದರ ಇನ್ನಷ್ಟು ಡೀಟೇಲ್ಸ್ ಅನ್ನು ಹುಬ್ಬಳ್ಳಿಯ ನಮ್ಮ ಪ್ರತಿನಿಧಿ ವಿನಾಯಕ್ ರೆಡ್ಡಿ ನೀಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಏನು ಕಳೆದ 7 ತಿಂಗಳಿಂದ ಏನು ಥಿಯೇಟರ್ಗಳು ಕೂಡ ಸಂಪೂರ್ಣವಾಗಿ ಕೋವಿಡ್ ಹಿನ್ನೆಲೆಯಲ್ಲಿ ಬಂದ್ ಆಗಿದ್ದವು. ಆದರೆ ಕೇಂದ್ರ ಸರ್ಕಾರ ಮಾರ್ಗಸೂಚಿಯಂತೆ ಇಂದು ಮತ್ತೆ ಥಿಯೇಟರ್ಗಳನ್ನ ರೀಓಪನ್ಗೆ ಕೆಲವೊಂದಿಷ್ಟು ಮಾರ್ಗಸೂಚಿಗಳನ್ನು ಪ್ರಕಟ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆ ಥಿಯೇಟರ್ ಮಾಲೀಕರು ಕೂಡ ಆ ಮಾರ್ಗಸೂಚಿಗಳ ಅನ್ವಯ ಒಂದು ಥಿಯೇಟರ್ ತೆಗೆಯಲು ಪೂರ್ವ ಸಿದ್ಧತೆಯನ್ನು ನಡೆಸಿರುವಂಥದ್ದು. ನಾಳೆ ಇರುವಂಥದ್ದು ಹುಬ್ಬಳ್ಳಿಯ ಒಂದು ಚಿತ್ರಮಂದಿರದಲ್ಲಿ ತಾವು ದೃಶ್ಯಗಳಲ್ಲಿ ನೋಡ್ತಿದ್ದೀರಾ. ಏನು ಕೇಂದ್ರ ಸರ್ಕಾರ ಯಾವ ರೀತಿಯಾದಂತಹ ಒಂದು ಮುಂಜಾಗ್ರತೆ ಕ್ರಮವನ್ನು ವಹಿಸಿ ನೀವು ಥಿಯೇಟರ್ನ ತೆಗೆಯಲು ಅಂತ ಒಂದು ಏನು ಕೊಟ್ಟಿದ್ದಾರೆ ಮಾರ್ಗಸೂಚಿ, ಅದೇ ರೀತಿಯಾದ ಕೂಡ ಮಾಲಕರು ಮಾಡ್ತಿರುವಂಥದ್ದು. ಯಾಕಂದ್ರೆ ದೃಶ್ಯಗಳು ನೋಡ್ತಿದ್ರೆ ಈಗ ಒಂದು ಸೀಟ್ ಬಿಟ್ಟು ಒಂದು ಸೀಟಿಗೆ ಅಂದ್ರೆ ಮಧ್ಯೆ ಇರುವಂತಹ ಒಂದೊಂದು ಸೀಟನ್ನ ಸಂಪೂರ್ಣವಾಗಿ ಲಾಕ್ ಮಾಡಿರುವಂಥದ್ದು. ಅಂದ್ರೆ ಇಬ್ಬರ ನಡುವೆ ಒಂದು ಸೀಟನ್ನು ಗ್ಯಾಪ್ ಮಾಡುವ ಮುಖಾಂತರ ಏನು ಕೋವಿಡ್ ಒಂದು ನಿಯಂತ್ರಣವನ್ನು ಮಾಡ್ಲಿಕ್ಕೋಸ್ಕರ ಈ ಒಂದು ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಜೊತೆಗೆ ಇಷ್ಟೇ ಅಲ್ಲದೆ ಏನು ಕಂಪಲ್ಸರಿಯಾಗಿ ಬರುವಂತವರು ಕೂಡ ಮಾಸ್ಕ್ ಕಡ್ಡಾಯವಾಗಿ ಧರಿಸಬೇಕು. ಹೀಗಾಗಿ ಯಾವುದೇ ರೀತಿಯಾದಂತಹ ಸಾಮಾಜಿಕ ಅಂತರದ ನಡುವೆ ಒಂದು ಚಿತ್ರವನ್ನು ವೀಕ್ಷಿಸಲು ಕೂಡ ಒಂದು ಅನುವು ಮಾಡಿಕೊಡಿರುವಂಥದ್ದು. ಒಟ್ಟಾರೆಯಾಗಿ ಏನು ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ಥಿಯೇಟರ್ ಮಾಲೀಕರು ಕೂಡ ವ್ಯವಸ್ಥಿತವಾದಂತಹ ಒಂದು ಕಾರ್ಯವನ್ನು ಮಾಡುವುದರಲ್ಲಿ ಈಗಾಗಲೇ ಬ್ಯುಸಿ ಆಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಂತೇಶ್ ಕಂಬ್ಳಿ ಜೊತೆ ವಿನಾಯಕ್ ರೆಡ್ಡಿ, ಕಳೆ ನ್ಯೂಸ್, ಹುಬ್ಬಳ್ಳಿ.